ಇದೀಗ ಕ್ರೀಡಾಂಗಣದಲ್ಲಿ ಆರಂಭಗೊಳ್ಳಲಿವೆ ದ್ವಿತೀಯ ಸೆಮಿಫೈನಲ್ ಹೈಸ್ಕೂಲ್ ಬಾಲಕರ ವಿಭಾಗದಲ್ಲಿ ಒಂದು ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ಎಲ್ಲಿದ್ದೀರಾ ತಂಡ ಬಂದೆ ಎನ್ಎಚ್ ಸಾಲ್ಮಾರ ಕೆಜಿ ವಿಭಾಗದ ಸ್ಪರ್ಧೆಯ ಆಸ್ವಾದಕರ ಸಂಖ್ಯಾತ ಮಂದಿ ನಾವು ಕಾಕದಿಂದ ಕಾಯುವಂತಹ ಇದು ಭಗವತಿ ಸೆಟ್ಕೋಳಿಗೆಯ 01 ಜೆಸಿ ನಂಬರ್ ವೇಗದ ಕುದುರೆ ಖಾತೆಯ ಪ್ರಾರಂಭ ಎನ್ಎಚ್ ಸಾಲ್ಮಾನ ಅವರು ಎರಡು ತಂಡದವರು ತೂಕ ಮಾಡಿದ್ದಾರೆ. ತೂಕದ ವ್ಯವಸ್ಥೆಯಲ್ಲಿರುವವರು ಯಾರು? ತೂಕದ ವ್ಯವಸ್ಥೆಯಲ್ಲಿರುವವರು ಯಾರು ಹೇಳಿ ಸ್ವಲ್ಪ. ಆ ಎರಡು ತಂಡದವರು ತೂಕ ಮಾಡಿದ್ದಾರೆ. ದೊಡ್ಡಮನೆ ಹಾಗೂ ಸಾಲ್ಮರ. ಸುಮುಖನ ಸುಂದರತೆಯ ದಾಳಿ ಇದು ಸಂಕೋಳಿಗೆ ತಂಡದ ಯುವತ ಮರುಪಡೆದ ಜೆಸಿ ನಂಬರ್ 1 ಭಗವತಿ ಸಂಕೋಳಿಗೆ ತರಬೇತಿ ನಾಲ್ಕು ಅಂಕಗಳು ದಾಖಲಿಸಲಾಗಿದೆ. ಸುಮುಖ್ ಮತ್ತೆ ದಾಳಿಯಲ್ಲಿ ಆಹಾ ಆಕರ್ಷಕ ವೇಗದ ಚತುರಮಯ ದಾಳಿಗಾರ ಸುಮುಖ್ ಭಗವತಿ ಶಾಲೆ ಸಂಕೋಳಿಗೆ ಪಾಳ್ಯದಿಂದ ಆಹಾ ಸುಮುಖ್ ಸೂಪರ್ ರೈಟ್ 1 more point for Sumukh. Appreciable performance by the end player of Bhagavati Sumukh. 5-0. Out! 3 more points for Sankolige. 9-0. Bhagavati Sankolige lead. ಅಣ್ಣ ಅಲ್ಲಿ ತೂಕ ಮಾಡೋರು ಸ್ವಲ್ಪ ಹೇಳಿ. ಅಲ್ಲಿ ಅವರು ಎರಡು ತಂಡದವರು ತೂಕ ಮಾಡ್ತಾರೆ. ಹಾರ್ದಿಕ್ ಸಂಕೋಳಿಗೆ ಶಾಲೆಯಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ. ಇದು ಹಾರ್ದಿಕ್, ಇನ್ನೊಂದು ಸುಮುಖ್. ಹೆಚ್ಚೆಚ್ಚಿನ ಪ್ರತಿಭೆಗಳು ಇಲ್ಲ ಮರೆ ಅವಕಾಶಗಳು ಬಲ್ಲದೆ. ವರ್ಧಳ ಶಾಲೆಗೆ ಖಾತೆಯನ್ನ ಆರಂಭಿಸಬೇಕಾಗಿದೆ. ತಂಡದ ತರಬೇತುದಾರ ರಾಜೇಶ್ ಅವರಿದ್ದಾರೆ. ಆಹಾ ಚಿನ್ನು ಅವರು ಎಂತಹ ತಂಡವನ್ನ ನಿರ್ಮಾಣ ಮಾಡಿದ್ದಾರೆ. ಡಿಫೆನ್ಸ್ ಮತ್ತು ರೈಡಲ್ ಮತ್ತೆ ಸುಮುಖ್ ಸೂಪರ್ ಟೆಕ್ಲ್ ಆನ್ ಆಗಿದೆ. ಸುಮುಖ್ head player of Bhagavati Sankolige and this occasion got 6 points. ತುಂಗಪ್ಪ ಬಂದಿದ್ದಾರೆ. ಮಾನ್ಯ ತುಂಗಪ್ಪ ಬಂದಿಯವರು, ಮಾನ್ಯ ರಾಜೇಶ್ ಅವರು, ಅಬ್ದುಲ್ ಹಮೀದ್ ಅವರು, ನಾವೊಂದು ತೀರ್ಮಾನವನ್ನು ಈಗ ತೆಗೆದುಕೊಳ್ಬೇಕು. ಸಾಲ್ಮರ ಎನ್ಎಚ್ ಸಾಲ್ಮರ ಹಾಗೂ ದೊಡ್ಡಮನೆ ಪುನೀತ್ ರಾಜ್ಕುಮಾರ್ ಹಾಗೆ ಅವರು ತೂಕ ಎಲ್ಲ ಮಾಡಿದ್ದಾರೆ. ನಾವು ಕರೆ ಕೊಟ್ಟಿದ್ದಾಗಲೇ ಸಾಧಾರಣ ಅರ್ಧ ಗಂಟೆ ಆಯಿತು. ಅವರು ಕಾಣ್ತಾ ಇಲ್ಲ. ನಾವು ಎರಡೂ ತಂಡವನ್ನ ಪಂದ್ಯಾಟದಿಂದ ಕೈ ಬಿಡ್ತೇವೆ. ಆಮೇಲೆ
ನನಗೆ ಗೊತ್ತಿರಲಿಲ್ಲ ಅನ್ನೋ ವಿಚಾರ ಯಾರ ಬಾಯಿಂದ ಬರಬಾರ್ದು. ಅವರ ಟೀಮ್ ಇದ್ರೆ ಆ 2 ಟೀಮ್ ಇದ್ರೆ 2 ನಿಮಿಷದ ಒಳಗಡೆ ಅಂಗಡಿಗೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ 2 ತಂಡವನ್ನು ನಾವು ಕೈ ಬಿಡ್ತೇವೆ. ನಾವು ನಿಮ್ಮನ್ನ ಸುಮ್ಮನೆ ಕರೀತಾ ಇರೋದು, ನೀವು ನಿಮ್ಮಷ್ಟಕ್ಕೆ ನಿಮ್ಮಲ್ಲಿ ಅಲ್ಲೇ ಇರೋದು. ಸರ್, ಇನ್ನೊಂದು ಸೂಚನೆ ತೂಕದ ವಿಭಾಗದಿಂದ ಬಂದಿದೆ. 6 ತಂಡಗಳು ಸ್ಕೇಲ್ ಮಾಡಲು ದಯಮಾಡಿ ತೂಕ ಮಾಡೋರು ಇದ್ರೆ ಅವರನ್ನು ಸಮಯ ನಿಗದಿ ಕೊಟ್ಟಿದ್ದಾರೆ. ಎಷ್ಟು ಸಮಯದ ಒಳಗಡೆ ಬರಬೇಕು? ತೂಕದವರು ಯಾರು? ತೂಕ ಮಾಡೋರು ಅವರು ತಾನೇ ಮಾಹಿತಿ ಕೊಟ್ಟು ಈಗ 6 ತಂಡಗಳು ಮಾತ್ರ ಬಾಕಿ ಇದೆ. ಅವರ ತೂಕ ಮಾಡೋ ಜನ ಯಾರು? ಅವರು ಆರ್ಥಿಕ್ ಬಂಧನ. ಮಧ್ಯಂತರ ವಿರಾಮದಲ್ಲಿ 19-3 ಮುನ್ನಡೆಯಲ್ಲಿ ಭಗವತಿ ಸಂಕೋಳಿಗೆ. ಅವರು ಬಂದು ತೂಕ ಮಾಡುವುದಿದ್ರೆ ಮಾಡಿ. ನಾಳೆ ಯಾವುದೇ ತಂಡವನ್ನು ತೂಕ ಮಾಡುವುದಿಲ್ಲ. 11 ಗಂಟೆ ನಂತರ ಯಾವ ತಂಡದ ತೂಕವನ್ನು ಸಹ ಮಾಡುವುದಿಲ್ಲ. ಇದು ದಯಮಾಡಿ ನಿಮ್ಮ ಗಮನಕ್ಕೆ. ಆಮೇಲೆ ನಾಳೆ ಬಂದು ಆಮೇಲೆ 11 ಗಂಟೆ ನಂತರ ಬಂದು ನಮ್ಮಲ್ಲಿ ಯಾವುದೇ ವಿಚಾರವನ್ನು ಹೇಳಬೇಡಿ ದಯಮಾಡಿ. ದ್ವಿತೀಯ ಅವಧಿಯಲ್ಲಿ ಚಿತ್ರ ಬದಲಾವಣೆ ಆಗುವಂತಹ ಒಂದು ಸಂದೇಶವನ್ನು ರವಾನಿಸಿದ ಅದರ ಸುಮುಖ. ಇನ್ನೊಂದು ಅಂಕ ಸುಮುಖ ಮೂಲಕ ಭಗವತಿ ಖಾತೆಗೆ. ಕಳೆದ ದಾಳಿಯಲ್ಲಿ ಶ್ರೇಷ್ಠ ಸುಂದರತೆಯ ಆಟ. ಜೆಸಿ ನಂಬರ ಲಿಖಿತ್ ಚೇತನಿಗೆ ಕಾಣ್ತಾ ಇದೆ. ಓಹೋ, ಮತ್ತೆ ದಾಳಿಯಲ್ಲಿ ಅದೇ ದಾಳಿಗಾರ. ಲಿಖಿತ್ ದಾಳಿ ತಂಡಕ್ಕೆ ಭದ್ರವಾದಂತಹ ಅಂಕವನ್ನ ಕಬಳಿಸುವಂತಹ ಯೋಧಾಳೆ ಲಿಖಿತ್. ಆದರೆ ಹಾರ್ದಿಕ್ ಮುಂದೆ ಲಿಖಿತ್ ಆಟ ನಡೆಯಲಿಲ್ಲ, ಬಂಧನವಾಗಿದೆ. ಮತ್ತೆ ಹಾರ್ದಿಕ್ ದಾಳಿಗಳು. ಉತ್ತಮೆಯ ಆಟಗಾರನ ಉತ್ಕೃಷ್ಟ ಆಟ ಹಾರ್ದಿಕ್. ಭರ್ಜರಿ ಬೇಟೆ. ಬೇಕಿಲ್ಲ ಸ್ಪಾನ್ಸರ್ ಹೇಗಾಡ್ ಹೋಗ್ತೇನೆ ಜನ ಇಂತ 1000 ಬೈದು ಜೋಗ್ಲಿಕ್ಕೆ ಬಾಕಿ ಇದ್ದಾರೆ. ರಾಮದಾಸ್ ಸೇರಿ ಎಲ್ಲೇ ಬರ್ಬೇರಿಗೆ 5 ನಿಮಿಷದ ಆಟ ಬಾಕಿ ಇದೆ. ಸೆಮಿಫೈನಲ್ ಸಂಖ್ಯೆ 2ರಲ್ಲಿ ನಾವಿದ್ದಾಗ ಸಂಕೋಳಿಗೆ ಶಾಲಾ ತಂಡ ಉತ್ಕೃಷ್ಟ ಸ್ಥಿತಿಯಲ್ಲಿ. ನೋಡಿ, 11 ಗಂಟೆಯ ಸಮಯ ಮಿತಿಯನ್ನ ಇಟ್ಟಿದ್ದೇವೆ. ಇನ್ನೇನು 6 ತಂಡಗಳು ದೇಹ ತೂಕವನ್ನ ಮಾಡಲು ಬಾಕಿ ಇದೆ ಎಂಬ ಮಾಹಿತಿ ಬರೆದಾಗ ಗೊಬ್ಬೆರೆ ಎಷ್ಟೇ ದಿನದ ಮೇಲೆ ತೂಕ ಮಾಡಿದೆ. ಏನಾಯ್ತು? ಅಂಕಣದಲ್ಲಿ ಸ್ಪರ್ಧೆ ಆರಂಭಗೊಂಡಿಲ್ಲ. ಆವಾಗ ತಾನೇ ತಂಡಗಳು ತಲುಪಿದ ಸಾಲಮಾನ ಮತ್ತು ಪುನೀತ್ ರಾಜ್ಕುಮಾರ್. ಲಿಖಿತ ಏನಾಯ್ತು? ಅಭಿಷೇಕ್ ಸಿಲ್ವಾ ಸುಮುಖ 4 minutes to go to full time. What a speed, what an energy. Get one more point. Sumukh and Hardik, they are the cute. ಅಲ್ಲಿ ಬಿ ಅಂಗಣದ ಎಲ್ಲ ತೀರ್ಪುಗಾರರು ದಯಮಾಡಿ ತಡೆದಿದ್ದಾರೆ. ಅಲ್ಲಿ 2 ತಂಡಗಳ ಅಂಗಣದಲ್ಲಿ ಬಂದು ಕಾಯ್ತಾ ಇದೆ. ಬಿ ಅಂಗಣದ ಎಲ್ಲ ತೀರ್ಪುಗಾರರು ಮತ್ತೆ ಅಂತಿಮ ಆಟಗಾರ ಮಾತ್ರ ಇರತಕ್ಕಂತಹ ಕಳಕ್ಕೆ ಆಕ್ರಮಣವನ್ನು ಮಾಡುವ ವೇಳೆ ಸುಮುಖ ಇನ್ನೊಂದು ಅಂಕ ಲಭ್ಯವಾಗಿದೆ.
ബുദ്ധിമുഖിനോ വിഭാഗത്തിലുള്ള മത്സരങ്ങൾ ആരംഭിക്കുന്ന സമയം ആഗതമായിരിക്കുകയാണ്. ഇന്ന് 14 മത്സരങ്ങൾ മാത്രമേ ആ വിഭാഗത്തിലുള്ളൂ. നാളെ രാവിലെ 9 മണി മുതൽ ബാക്കിയുള്ള മത്സരങ്ങൾ നടക്കുന്നതായിരിക്കും അറിയുകയാണ്. ലിഖിത്തിന്റെ റൈഡർ ഒരുപാട് പോയിന്റുകൾ നേടിക്കൊണ്ട് ഭഗവതി സത്കോളിക സ്കൂളിന് വിജയത്തിനരികിലാണ്. ലിഖിത ഈ പ്രാവശ്യം ടാക്കിൾ ചെയ്യപ്പെടുകയാണ്. വീണ്ടും പോയിന്റ് ഭഗവതിയിലേക്ക്. ആദ്യ 60 കിലോ മത്സരത്തിൽ NH സാൽമാറിയും ദൊഡ്മണി പുനീത് രാജ്കുമാർ ടീമും റെഡിയാണ്. 45 ടീമുകൾ മാറ്റിവെക്കുന്ന 60 കിലോ വിഭാഗത്തിലുള്ള പുരുഷന്മാരുടെ പോരാട്ടം. ഫൈനൽ സ്പർദ്ധയ്ക്ക് GHS കക്കിച്ച ശാലയിലെത്താണ് തലവിട. സിംഗിൾ പോയിന്റ് ഫോർ മർഘട. ಅಂತಿಮ 2 ನಿಮಿಷದಲ್ಲಿ ಸೆಮಿಫೈನಲ್ ಸ್ಪರ್ಧೆ ಸುಮುಖ ನೆರೆದಿರತಕ್ಕಂತಹ ಪ್ರೇಕ್ಷಕರನ್ನ ಮಂತ್ರಮುಕ್ತಗೊಳಿಸಿದಂತಹ ಭಗವತಿಯ ಪ್ರತಿಭೆ. ಗಳಿಸಿದಷ್ಟು ಸಾಕಾಗ್ತಾ ಇಲ್ಲ ಸುಮುಖ ಅವರಿಗೆ. 36-11 36-11. ಜಿಸ್ನ 4 ಅಂತಿಮ ಘಟ್ಟದಲ್ಲಿ ಕೆಲವೊಂದು ಸಖಿಗಳ ಕೆಲವೊಂದು ಅಂಕಗಳು ಗಳಿಸುವಂತ ಪ್ರಯತ್ನ. ರಾಜೇಶ್ ಈ ಬಾರಿ ಸುಮುಖ ಮತ್ತೆ last minute of the semi-final, number 2 of high school boys, and the team Bhagavati Sankolike get on right on top. ಗೆಲುವಿನ ಅಂತಿಮ ಜಯದ ಕಡೆ ಭಗವತಿ ಶಾಲೆ ಸಂಕೊಳಿಗೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮ ಬಿಸಿಲ್ ಕೆಲವೇ ಸೆಕೆಂಡ್ಗಳಲ್ಲಿ ಬರಲು ಬಾಕಿದೆ. ಅಂತಿಮವಾಗಿ ಕಕ್ಕಿಂಚೆ ವಿರುದ್ಧ ಆಡುವ ಅಂತಿಮ ಅವಕಾಶ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಭಗವತಿ ಸಂಕೊಳಿಗೆ. ಇದೀಗ ಮತ್ತೆ ಸುಮುಖ್ ನಿಧಾನಗತಿಯ ದಾಳಿ. ಲಿಖಿತ್ ಗಳಿಸಿದಂತಹ ಸಂಖ್ಯೆಗಳಲ್ಲಿ ಅತ್ಯಂತ ಹೆಚ್ಚಿನ ಕೊಡುಗೆ ಲಿಖಿತ್ ಮೂಲಕವಾಗಿದೆ. ಇಲ್ಲಿಗೆ ದೊಡ್ಡ ಬಿಸಿಲು ಬಂದಿದೆ. ಭಗವತಿ ಸಂಕೊಳಿಗೆ ಶಾಲೆ ಬೃಹತ್ ಅಂತರದ ಗೆಲುವಿನೊಂದಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. GHS ಕಕ್ಕಿಂಚೆಯ ವಿರುದ್ಧ ಫೈನಲ್ನಲ್ಲಿ ನಿಮ್ಮ ಮುಂದೆ ಭಗವತಿ ಸಂಕೊಳಿಗೆ ತಂಡ ಭಾಗವಹಿಸಿದೆ. ಧನ್ಯವಾದಗಳು. ಉತ್ಕೃಷ್ಟ ಆಟದ ತರುವಾಯ ಸೆಮಿಫೈನಲ್ ನಿರ್ಗಮಿಸಿದಂತಹ ಮರ್ಘಡ ಶಾಲಾ ತಂಡಕ್ಕೆ ಧನ್ಯವಾದಗಳೊಂದಿಗೆ ಬೀಳ್ಕೊಡ್ತಾ ಇದ್ದಾರೆ. ನಾವು one and only match in the boys school section. Final match GHS ಕಕ್ಕಿಂಚೆ versus ಭಗವತಿ ಸಂಕೊಳಿಗೆ ಉಚ್ಚಿಲ.